ಐತಿಹಾಸಿಕ ಪ್ರಸಿದ್ಧ ಪ್ರವಾಸಿ ತಾಣವಾದ ಬಾದಾಮಿ ದೇವಾಲಯದ ಆವರಣದಲ್ಲಿ ಮುಸ್ಲಿಂ ಮಹಿಳಾ ಸಿಬ್ಬಂದಿ ಚಪ್ಪಲಿಯನ್ನು ಧರಿಸಿ ಕುಳಿತಿದ್ದಕ್ಕೆ ಹಿಂದೂ ಪ್ರವಾಸಿ ಮಹಿಳೆಯೊಬ್ಬರು ತೀವ್ರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿ ತರಾಟೆಗೆ ತೆಗೆದುಕೊಂಡ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಚಪ್ಪಲಿ ಧರಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಇಬ್ಬರ ನಡುವೆ ಕೆಲಕಾಲ ತೀವ್ರವಾದ ವಾಗ್ವಾದ ನಡೆದಿದೆ. ಹಿಂದೂ ಮಹಿಳೆ ಮತ್ತು ಅಲ್ಲಿದ್ದ ಇತರ ಪ್ರವಾಸಿಗರು ತರಾಟೆಗೆ ತೆಗೆದುಕೊಳ್ಳುತ್ತಾ ಇದ್ದಂತೆ ಗಾಬರಿಗೊಂಡ ಮುಸ್ಲಿಂ ಯುವತಿ ಸ್ಥಳದಲ್ಲೇ ಅಳುತ್ತಾ ತನ್ನ ಪರಿಚಿತರಿಗೆ ಕರೆ ಮಾಡಿ ಘಟನೆಯ ಬಗ್ಗೆ ತಿಳಿಸಿರೋದು ವಿಡಿಯೋದಲ್ಲಿ ಸೆರೆಯಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವ ವಿಡಿಯೋದಲ್ಲಿ ಹಿಂದೂ ಪ್ರವಾಸಿ ಮಹಿಳೆ ಪವಿತ್ರವಾದ ದೇವಾಲಯದ ಆವರಣದಲ್ಲಿ ಚಪ್ಪಲಿ ಬಿಡುವಂತೆ ನಾನು ತಿಳಿಸಿದ್ದೆ, ಆದ್ರೆ ಎಷ್ಟು ಬಾರಿ ಹೇಳಿದ್ರೂ ಕೂಡ ಯುವತಿ ಚಪ್ಪಲಿಯನ್ನ ತೆಗೆಯದೆ ಹಠವನ್ನ ತೋರಿದ್ದಾಳೆ ಎಂದು ಆರೋಪಿಸಿದ್ದಾರೆ. ಯುವತಿಯ ವರ್ತನೆಯಿಂದ ಆಕ್ರೋಶಗೊಂಡ ಹಿಂದೂ ಮಹಿಳೆ, ನಾವು ಎಂದಾದರೂ ನಿಮ್ಮ ದರ್ಗಾಕ್ಕೆ ಚಪ್ಪಲಿಯನ್ನ ಹಾಕಿಕೊಂಡು ಹೋಗ್ತೀವಾ? ನಿಮಗೇಕೆ ಇಷ್ಟೊಂದು ಅಹಂಕಾರ? ಧಾರ್ಮಿಕ ಸ್ಥಳಗಳಿಗೆ ಗೌರವ ಕೊಡುವುದನ್ನ ಕಲಿಯಿರಿ ಎಂದು ಸ್ಥಳದಲ್ಲೇ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಇಡೀ ಘಟನೆಯನ್ನ ಅಲ್ಲಿನ ಪ್ರವಾಸಿಗರೊಬ್ಬರು ಮೊಬೈಲ್ನಲ್ಲಿ ಚಿತ್ರೀಕರಿಸಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ. And she calls herself as a staff here. She's sitting with the footwear in the temple. ಚಪ್ಪಲ್ ಹಾಕೊಂಡು ಒಳಗಡೆ ಕೂತಿದ್ದಾಳೆ. ಏನ್ ಸತಿ ಹೇಳಿದ್ರು? ಹೇಳಿದ್ರಿ ಅವಾಗಲೇ ನಾವು ಅಲ್ಲಿ ಅಂತ ಹೇಳಿದ್ವಿ. ಅವಳು ಸ್ಟಾಫ್ ಅಂತೆ. ಅವಳು ಸ್ಟಾಫ್ ಅಂತೆ, ನಾವು ಬಿಡ್ಬೇಕಂತೆ ಇವಳಿಗೆ. ಏನಾಗ ಕಾಮನ್ ಸೆನ್ಸ್ ಇಲ್ವಾ? ನಾವು ಹೋಗ್ತೀವಪ್ಪ ದರ್ಗಾಗೆ, ನಾವು ಚಪ್ಪಲ್ ಹಾಕೊಂಡು ಹೋಗ್ತೀವಾ? Let her cry. Her name is Roshni Mustafi, guys, and she is not supposed to go with footwear inside the temple.